ಏನೋ ಅವತ್ತು ಪಾರವಾಳ ಹಾರೋಯ್ತು ಅಂತ ಹಾಡೆಲ್ಲ ಆಡ್ತಿದ್ದೆ. ಪಾರವಾಳ ಹಾರೋದ್ರುನು ಬಂದ್ ಕೂತ್ಕೊಳ್ಳೋದು ನಮ್ ಹೆಗಲ್ ಮೇಲೆ. ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ, ನಿಮ್ದು ಬಸವನಗುಡಿನ? ಇಲ್ಲ, ಗಂಧದ ಗುಡಿ. ಬರ್ತೇನೆ ಸರ್. ಹಾಯ್. ಹಾಯ್. ನೀವನ್ನ ವೈಸ್ ಪ್ರಿನ್ಸಿಪಲ್ ರೂಮಲ್ಲೇ ಮಾತಾಡಿಸ್ಬೇಕು ಅಂತ ಅನ್ಕೊಂಡೆ. ನೀವ್ ಲೆವೆಲ್ ಮೇಂಟೈನ್ ಮಾಡಿ ನಮ್ ಈಗೋ ಹರ್ಟ್ ಆಗಿ BP ಶೂಟ್ ಆಗುತ್ತೆ ಅಂತ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದೆ. ಸಾಂಗ್ ಚೇಂಜ್ ಮಾಡಿದ್ರಾ? ಇಲ್ಲ, ಪಾರ್ಟ್ನರ್ನೇ ಚೇಂಜ್ ಮಾಡಿದೆ. ನೀವ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ಓಪನ್ ಆಗಿ ಮಾತಾಡ್ತೀರಾ ಅಲ್ವಾ? ಮಾತಾಡ್ತೀವಿ ಅಷ್ಟೇ. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟಾ? ಹಾ. ನಾನು ಹೇಳದ್ ಬೇಡ, ನೋಡಿದ್ರೇನೆ ಗೊತ್ತಾಗುತ್ತೆ. ಮೆಡಿಕಲ್ ಸ್ಟೂಡೆಂಟ್, ಟ್ಯಾಬ್ಲೆಟ್ ತರ ಇದೀರಾ. ಏನ್ ಗುರು ಇವನು? ನನ್ ಫೋನ್ ನಂಬರ್ ಬೇಡ್ವಾ? ಫ್ಲರ್ಟ್ ಮಾಡೋ ಮಾಡಿಸ್ಕೊಳ್ಳೋ ಹುಡುಗ ನಾನಲ್ಲ. ಕೇರ್ಫುಲ್ ಆಗಿರಿ. ಬಾಯ್. ನೋಡಕ್ ದೇವ್ರು, ಒಳಗಡೆ ಒಸಾಮಾ ಬಿನ್ ಲಾಡೆನ್. ನೀವ್ ನೋಡೋಕೆ ಅಣ್ಣ ಅವ್ರ ತರಾನೇ ಇದ್ದೀರಾ. ಥ್ಯಾಂಕ್ ಯು. ಆದ್ರೆ ನನ್ನ ಅಣ್ಣ ಅನ್ಕೋಬೇಡಿ. ಈ ಒಂದು ಮುತ್ತಿನ ಕಥೆಯ ಹೇಳಿತು, ಆ ಕಥೆಯಲ್ಲಿದ್ದ ರಾಜನಂಗೆ ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ.